ಬಾಳೆಹಣ್ಣು ತಗೊಳ್ತೇನೆ. ಬಾಳೆಹಣ್ಣಿನ ಪುಡಿ ಮಾಡಲಿಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಬಾಳೆಹಣ್ಣನ್ನು. ಮೈದಾ ಹುಡಿ 2 ಕಪ್, ಕಲರ್ ಬರಲಿಕ್ಕೆ ಅರಶಿನ, ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು, ಅರ್ಧ ಕಪ್ ಸಕ್ಕರೆ, ನೀರು ಹಾಕಬೇಕು. ಎಷ್ಟು ನೀರು ಬೇಕಷ್ಟು ಹಾಕಿ ಕಲಿಸ್ಬೇಕು ಚೆನ್ನಾಗಿ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಬಾಳೆಹಣ್ಣನ್ನು ಹೀಗೆ ಮಿಕ್ಸ್ ಮಾಡಬೇಕು. ಹೀಗೆ ಫ್ರೈ ಮಾಡಬೇಕು. ಎಣ್ಣೆ ಕಾಯ್ದಿದೆ. ಇಷ್ಟು ಫ್ರೈ ಆದರೆ ಸಾಕು. ಉಳಿದ ಬಾಲನ್ನು ಸಹ ಹೀಗೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಸಂಜೆ ಹೊತ್ತಿಗೆ ಒಳ್ಳೆಯದಾಗುತ್ತೆ ಟೀ ಜೊತೆ. ಬನಾನಾ ಪುಡಿ ರೆಡಿ ಆಯಿತು. ರಮೇಶ್ ಶೆಟ್ಟಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.